ಸಿಐಟಿಯು ನೇತೃತ್ವದಲ್ಲಿ ರಾಜ್ಯಾದ್ಯಂತ ನಡೆದ ಪ್ರತಿಭಟನೆ ಭಾಗವಾಗಿ ಉಡುಪಿಯಲ್ಲಿ ಕೇಂದ್ರ ಸರ್ಕಾರದ ಜನವಿರೋಧಿ ಬಜೆಟ್ ಅನ್ನು ವಿರೋಧಿಸಿ ಹಜರಗಾಡು ಹುತಾತ್ಮ ಸ್ಮಾರಕ ಬಳಿ ಪ್ರತಿಭಟನೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಸಿಐಟಿಯು ಜಿಲ್ಲಾ ಉಪಾಧ್ಯಕ್ಷ ಬಾಲಕೃಷ್ಣ ಶೆಟ್ಟಿ, ಪಿ ವಿಶ್ವನಾಥ್ ರೈ, ಜಿಲ್ಲಾ ಖಜಾಂಚಿ ಶಶಿಧರ್ ಗೋಲ್ಲಾ, ಸಿಐಟಿಯು ಉಡುಪಿ ತಾಲೂಕು ಕಾರ್ಯದರ್ಶಿ ಕವಿರಾಜ್ ಎಸ್ ಉಮೇಶ್ ಮುಂತಾದವರು ಉಪಸ್ಥಿತರಿದ್ದರು. ಜನಸಾಮಾನ್ಯ ಬದುಕಿಗೆ ಮಾಡಿಕೊಟ್ಟ ಸರ್ಕಾರದ ಜನವಿರೋಧಿ ಬಜೆಟ್ಗೆ ಧಿಕ್ಕಾರ. ಸಿಐಟಿ ನೇತೃತ್ವ ನಡೆಯುವಂತ ರಾಜ್ಯಾದ್ಯಂತ ಹೋರಾಟ ಯಶಸ್ವಿಯಾಗಲಿ. ಬರ್ತಿದ್ದಾರೆ, ಒಬ್ಬರಿಗೂ ಕೂಡ ಉದ್ಯೋಗ ಸಿಗ್ತಾ ಇಲ್ಲ. ಖಾಸಗಿ ಕಂಪನಿಯಲ್ಲಿ ಹೋದ್ರೆ ಕನಿಷ್ಠ ವೇತನವನ್ನು ಕೊಡ್ಲಿಕ್ಕೂ ಕೂಡ ಅವರು ಹಿಂಜರಿತಾ ಇದ್ದಾರೆ. ಅವರ ಕೂಡ ಉದ್ಯೋಗ ಇಲ್ಲ. ಇದ್ದ ಉದ್ಯೋಗವನ್ನ ಅವರು ಕಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ